ಮಂಗಳೂರಿನ ಬೋಳೂರಿನ ಅಮೃತ ವಿದ್ಯಾಲಯಂನಲ್ಲಿ ಗುರು ಪೂರ್ಣಿಮಾ ದಿನಾಚರಣೆಯ ಪ್ರಯುಕ್ತ ಗುರುಹೋಮ ಸಾರ್ವಜನಿಕ ಮಹಾಧನ್ವಂತರಿ ಹೋಮ ಶ್ರದ್ಧಾಪೂರ್ವಕವಾಗಿ ನಡೆಯಿತು. ಮಂಗಳೂರಿನ ಮಾತಾ ಅಮೃತಾನಂದಮಯಿ ಮಠದ ವತಿಯಿಂದ ಗುರು ಪೂರ್ಣಿಮಾ ದಿನಾಚರಣೆಯನ್ನ ನಗರದ ಬೋಳೂರಿನ ಅಮೃತ ವಿದ್ಯಾಲಯಂನಲ್ಲಿ ನಡೆಸಲಾಯಿತು. ಇನ್ನು ಗುರು ಪೂರ್ಣಿಮಾ ದಿನಾಚರಣೆಯ ಪ್ರಯುಕ್ತ ಗುರುಹೋಮ, ಸಾರ್ವಜನಿಕ ಮಹಾಧನ್ವಂತರಿ ಹೋಮ ಮತ್ತು ಜ್ಯೋತಿ ಪೂಜೆಯನ್ನ ಶ್ರದ್ಧಾಪೂರ್ವಕವಾಗಿ ನಡೆಸಲಾಯಿತು. ಇನ್ನು ಮಾತಾ ಅಮೃತಾನಂದಮಯಿ ಮಠಾಧಿಪತಿಗಳಾದ ಬ್ರಹ್ಮಚಾರಿಣಿ ಮಂಗಳಾಮೃತ ಚೈತನ್ಯ ಮಾತನಾಡಿ ಗುರು ಪೂರ್ಣಿಮಾ ಮಹತ್ವವನ್ನ ತಿಳಿಸಿದರು. ಅಮ್ಮ ಭಜನೆ ಹಾಡ್ತಾರೆ. ನಾವು ಹಾಡುವ ಭಜನೆಗೂ ಅಮ್ಮ ಹಾಡುವ ಭಜನೆಗೂ ಇರುವಂತ ವ್ಯತ್ಯಾಸ. ಇತ್ತೀಚೆಗೆ ಅಮ್ಮ ಹೇಳ್ತಾ ಇದ್ರು, ಅಮ್ಮ ಕೈ ಮೇಲೆ ಮಾಡ್ತಾರಲ್ವಾ ಭಜನೆ ಹಾಡುವಾಗ, ಅದರ ಬಗ್ಗೆ ಪಾಶ್ಚಾತ್ಯ ರಾಜ್ಯದಲ್ಲಿ ಒಂದು ಚರ್ಚೆ ಆಯಿತು. ಅಮ್ಮ ಹೇಳ್ತಾರೆ, ಒಬ್ಬ ಕುಡುಕನಿಗೆ ಅವನು ಏನ್ ಮಾಡ್ತಾನಂತ ಗೊತ್ತಿರುವುದಿಲ್ಲ, ನನ್ನ ಅವಸ್ಥೆ ಹಾಗೆ ಅಂತ. ಅಮ್ಮನ ಅವಸ್ಥೆ, ಕುಡುಕ ಅಂದ್ರೆ ಏನು? ಭಗವಂತನ ಭಕ್ತಿಯ ಉನ್ಮತ್ತತೆಯಲ್ಲಿರುವಂತ ಅವಸ್ಥೆ. ಆಗ ಕೈ ಕಾಲು ಏನು ಗೊತ್ತಾಗುವುದಿಲ್ಲ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಮತ್ತೆ ಅಮ್ಮ ಹೇಳ್ತಾರೆ, ಆದ್ರೂ ನಾನು ನನ್ನ ಮಕ್ಕಳು ನನಗೆ ಒಂದೊಂದು ಹೇಳಿಕೊಡುವ ಪ್ರಕಾರ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ವೇಳೆ ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿ ಪ್ರಸಾದ್ ರಾಜ್ ಕಾಂಚನ್, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಅಮೀನ್, ಉಪಾಧ್ಯಕ್ಷರಾದ ಡಾಕ್ಟರ್ ದೇವದಾಸ್, ಮುರಳೀಧರ್ ಶೆಟ್ಟಿ, ಯುಎಸ್ ಕಾಮತ್, ಸುಗುಣನ್ ರಾಜನ್, ಪ್ರಕಾಶ್ ಕರ್ಕೇರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.